बाला ದೇವತಾ ಭಾವನೆಯಿಂದ ಕರಜೋಡಿಸಿ ನಮಿಸುತ್ತಾರೆ. ಹಾಗಾದರೆ ನೀನು ನನ್ನ ಮಗನಿಗೆ ಸಮಾನ, ನಾನು ನಿನ್ನ ತಾಯಿಗೆ ಸಮಾನ. ನನಗಿರುವುದು ಒಂದೇ ಒಂದು ತಾಯಿ, ದುರ್ಗಾ ಪರಮೇಶ್ವರಿ. ಅದೇ ನಾನು
ಮಾತುಗಳನ್ನು ಕೇಳಿ ಸರಿದಾರಿಗೆ ತರುವುದು ತಾಯಿಯಾದವಳ ಕರ್ತವ್ಯ. ತಪ್ಪಿದ್ದು ಯಾರು? ಆದ್ರೆ ಈಗ ನಡೆದದ್ದೇನು? ಮಗನಾದ ನೀನು ತಾಯಿಗೆ ಬುದ್ಧಿ ಹೇಳುವುದು ಉಂಟೆ, ಇದು ಸಹಜವೇ. ತಾಯಿಯ ಕ್ಷೇತ್ರದಲ್ಲಿ ಇಂತಹ ಅಪಚಾರ ಅಯ್ಯೋ ಸಹಿಸಲಾರೆ. ಆದ್ರಿಂದ ಸಣ್ಣ ಹುಡುಗನಿಗೆ ಏನೋ ತಿಳಿಯದೆ 4 ಮಾತುಗಳನ್ನು ಆಡಿಬಿಟ್ಟೆ, ಕ್ಷಮಿಸುತ್ತೇನೆ. ಅದಕ್ಕಿಂತ ಮೊದಲು ಕಾಲಿಗೆ ಕ್ಷಮಿಸ್ತೇನೆ. ಅಹಂಕಾರದಿಂದ ಮಾತನಾಡುತ್ತಾ ಇದ್ದೀಯ. ನಾನು ಇಂಥ ನುಡಿಗಳನ್ನು ಆಡಿದರೆ ನಿನಗೆ ಪಥ್ಯವಾಗುವುದಿಲ್ಲವೇ? ನೋಡು, ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ. ಏನು? ಬಂದ ಹಾಗೆ ದಾರಿ ಹಿಡಿದು ಹಿಂದೆ ಸರಿ. ಏನು? ಇಲ್ಲದಿದ್ದರೆ ಇಲ್ಲ ಕಾಲು ನಾನು ಈ ಧರ್ಮಪಾಲ ಹಿಡಿಯುವುದು. ಸರಿ, ಹಿಡಿತೇನೆ. ನಿನ್ನ ಕಾಲನ್ನು ಹಿಡಿದು ನೆಲಕ್ಕೆ ಬಡಿಯುವುದು. ನನ್ನ ಯೋಗ್ಯತೆ ಏನು ಎನ್ನುವುದು ನಿನಗೆ ಇನ್ನೂ ತಿಳಿಯಲ್ಲ. ನಿನ್ನ ಯೋಗ್ಯತೆ ತಾಯಿಯನ್ನೇ ಯಾರು ಎಂದು ತಿಳಿಯಲು ಅಸಾಧ್ಯ. ತಾಯಿ ಲೋಕದವರಿಗೆ ನನಗಲ್ಲ. ಮಕ್ಕಳಲ್ಲಿ ಎಂತಹ ಮೌಢ್ಯ ತುಂಬಿರಬೇಕು. ಅಹಂಕಾರಿ ಬಿರುಸಿನ ನುಡಿಗಳು ಇನ್ನೇನಾದರೂ ಒಂದು ಅಕ್ಷರ ನಿನ್ನ ಬಾಯಿಂದ ಹೊರಬಿದ್ದರೆ ಕಾಣುತ್ತಿರುವ ಶಾಂಭವಿ ನದಿಯಲ್ಲಿ ನಿನ್ನನ್ನು ಮುಳುಗಿಸಿ ನಾನು ರಕ್ತದ ಶಿಖರದಿಂದ ಅಣುಗ ಮೆಚ್ಚಿದೆ 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 ಬೇಡು ಬರವನೆಯ ಏನೇರಿ ಬೈರೆ ಬಾಪುರೆ ಶಾಹಬ್ಬ, ನೀನೇನಲ್ಲಿ ಮೆಚ್ಚುವುದು? ನಿನ್ನ ಪರಾಕ್ರಮವನ್ನು ಮೆಚ್ಚಿದೆ. ಇಲ್ಲಿಯ ಕ್ಷೇತ್ರಪಾಲನಾಗಿ ಒಳ್ಳೆಯ ಕೆಲಸವನ್ನೇ ಮಾಡುತ್ತಾ ಇದ್ದೀಯ. ನಿನ್ನ ಕರ್ತವ್ಯ ನಿಷ್ಠೆಯನ್ನು ಕಂಡು ಸಂತೋಷವಾಯಿತು. ದಪ್ಪ ಎಲ್ಲ ಕರಗಿ ನೀರು ನೇರಾಗಿ ಹೋಯ್ತು. ಶಾಂಭವಿ ನದಿ ಜೊತೆಗೆ ಅಲ್ಲ, ನಾನು ಗೆದ್ದೆ. ನೀನು ಗೆದ್ದೆ. ನೀನು ಗೆದ್ದೆ, ನಾನು ಸೋತೆ. ಅಂದ್ರೆ ನನ್ನ ಹಾಗೆ ಹೇಳ್ತೆ. ಗೆದ್ದದ್ದು ನೀನೇ, ಸೋತದ್ದು ನೀನಲ್ಲ. ಸಮಾಧಾನ ಒಪ್ಪಿಕೊಳ್ತೀಯಲ್ಲ? ಗೆದ್ದವನು ನೀನು. ನಿನ್ನ ಪರಾಕ್ರಮವನ್ನು ಕಂಡು ಸಂತೋಷಗೊಂಡಿದ್ದೇನೆ. ಮನದಲ್ಲಿ ಏನಾದರೂ ಆಶೆ ಆಕಾಂಕ್ಷೆಗಳಿದ್ದರೆ ಹೇಳಿಕೋ, ಈಡೇರಿಸಿಕೊಡುತ್ತೇನೆ. ನಿನ್ನಲ್ಲಿ ನೀನೇ ಯಾರು ಹೇಳಲಿಕ್ಕೆ ಕೇಳಲಿಕ್ಕೆ ಇಲ್ಲದವರು ಹಾಗೆ ಬಂದು ಇಲ್ಲಿ ತಿರುಗಾಡುತ್ತಿದ್ದವಳು. ನೀನು ಕೊಡುವುದೇನು ನನಗೆ? ಈಗ ನಾನು ಸೋತದ್ದು ಯಾರು? ಕೊಡುವ ಅಂತ ಇತ್ತೆ. ತಿಂದಾಯ್ತಲ್ಲ, ಕೊಡುವುದೇನ? ಆಯ್ತಾ? ಇನ್ನು ಉಳಿದಿದೆ, ಕೊಡಬೇಕು. ಬೇಡಲ್ಲ. ನಿನಗೇನಾದ್ರೂ ಯುದ್ಧದಲ್ಲಿ ಸೋತವರು ಯಾರು? ನಿನ್ನಿಂದ ನಾನು. ಗೆದ್ದವರು ನನ್ನಿಂದ ನೀನು. ಸೋತವರು ಗೆದ್ದವರಿಗೆ ಏನಾದರೂ ಕೊಡುವ ಕ್ರಮ ಉಂಟಾ? ಇಲ್ವಾ? ನಿನ್ನ ಊರಲ್ಲಿ ಉಂಟಾ? ನನಗೆ ಊರೇ ಗೊತ್ತಿಲ್ಲ, ಮತ್ತೆ ಇರುವುದಿಲ್ಲ. ನೋಡು, ಹಾಗೆಲ್ಲ ಕ್ರಮ ಇಲ್ಲ. ಮತ್ತೆ ಗೆದ್ದವ ನಾನು, ಕೊಡುವುದಿದ್ದರೆ ನಾನು ನಿನಗೆ. ನಿನಗೇನು ಬೇಕು? ನನ್ನಲ್ಲಿ ನಾನು ಕೇಳಿದ್ದನ್ನೆಲ್ಲ ನೀನು ಕೊಡುತ್ತೀನಿ. ಕೇಳಿದ್ದನ್ನೆಲ್ಲ ಕೊಡುತ್ತೀನಿ. ಎಷ್ಟು ಬೇಕು? ನಂಬಿಕೆ ಬೇಕಲ್ಲ. ನೀನು ಕೊಡುತ್ತೀ ಅಲ್ವಾ? ನಂಬಿಕೆ ಬೇಕು ಅಲ್ಲ. ನಾನು ಕೇಳಿದ್ದ, ಈಗ ನಾನು ಕೇಳಿದ್ದ. ಆದ್ರೂ ಒಂದು ನಮ್ಮ ಊರಿಗೆ ಬಂದ ನೆಂಟರಾಗ ಅದಕ್ಕೆ ಕೊಟ್ಟದ್ದು. ಈಗ ನಾನು ಕೇಳಿದ್ದನ್ನು ಕೊಡು.
ಅದೆಲ್ಲ ಆಗುವುದಿಲ್ಲ. ಅಲ್ಲ, ನನ್ನ ಕೈ ತಾಗಿದವರು ಮೇಲೆ ಹೋಗಿದ್ದಾರೆ. ಓ, ಮೇಲೆ ಹೋದರು. ಅಲ್ಲಲ್ಲ, ಮುಗಿಸಿ ಮೇಲೆ ಹೋದರು. ಸ್ಥಾನಕ್ಕೆ ಹೋಗಿದ್ದಾರೆ ಅಂತ. ಅದೆಲ್ಲ ಅಗತ್ಯವೇ ಇಲ್ಲ. ನನಗೆ ಬೇಕಾದ ಸ್ಥಾನ ನನಗೆ ಸಿಕ್ಕಿದೆ. ಕಾಣುತ್ತಾ ಇದೆಯಲ್ಲ, ದುರ್ಗಾ ಪರಮೇಶ್ವರಿ ನೆಲೆಸಿರುವಂತಹ ಪಪ್ಪನಾಡು ಕ್ಷೇತ್ರ. ಆ ದುರ್ಗಾ ಪರಮೇಶ್ವರಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನೀನು ಕೇಳಿದ್ದನ್ನು ನಾನು ಕೊಡುತ್ತೇನೆ ಕೊಡುತ್ತೇನೆ ಕೊಡುತ್ತೇನೆ. ಸಿಕ್ಕಿದೆ. ಅಲ್ಲ, ನನ್ನ ಪಾಲಿನ ಒಂದು ವರ ಸಿಕ್ಕಿದೆ ಅಂತ. ವರ? ಹೌದು. ಅಲ್ಲ, ಈಗ ನಾನು ಹೇಳಿದ್ದನ್ನು ಕೊಡ್ತೀನಿ. ಖಂಡಿತ ಖಂಡಿತ. ಕಾಶಿ ಕೊಟ್ಟಾಗಿದೆ. ನಾನು ಕೇಳುವುದು ಸೂರ್ಯ ಚಂದ್ರರಿರುವವರೆಗೂ ಧರ್ಮಪಾಲ ನೀನು ನನ್ನ ಪಾದ ಸೇವೆ. ಧರೆಯಲ್ಲಿ ಧರ್ಮವನ್ನು ಪ್ರತಿಷ್ಠಿಸುವುದಕ್ಕಾಗಿ ಶ್ರೀಹರಿ ಆಜ್ಞಾನುವರ್ತಿಯಾಗಿ ನನಗಿಳಿದು ಬಂದವ ನಾನು. ಆದರೆ ಕೇವಲ ಒಬ್ಬಳ ಹೆಣ್ಣಿನ ಮಾತಿಗೆ ಕಟ್ಟು ಬಿದ್ದು ಅಮ್ಮನ ಸೇವೆಯಿಂದ ನಾನು ವಂಚಿತನಾಗಿ ಬಿಟ್ಟೆನಲ್ಲ. ಛೇ, ಇನ್ನು ಈ ಧರ್ಮವನ್ನು ಈ ಧರೆಯಲ್ಲಿ ಪ್ರತಿಷ್ಠಾಪಿಸುವುದು ಹೇಗೆ? ನನಗೊಂದೂ ಅರ್ಥವಾಗುತ್ತಾ ಇಲ್ಲ. ನನ್ನ ಅಮ್ಮನ ಸೇವೆಯನ್ನು ನಾನು ಹೇಗೆ ಮಾಡುವುದು? ಅಮ್ಮ ದುರ್ಗಾ ಪರಮೇಶ್ವರಿ, ನೀನೇ ಕಾಯಬೇಕಮ್ಮ, ನೀನೇ ಕಾಯಬೇಕು. ಮರುಗುವ ಧರ್ಮ ಪಾಲನ ಮೂರ್ತಿ ಪರಮೇಶ್ವರಿಯು ಕಾಣಿಸಿ, ಪರಮೇಶ್ವರಿಯು ಕಾಣಿಸಿ ಅತ್ಯವಿಲ್ಲದ ಪ್ರೇಮದು ತೆಗೆದೆತ್ತಿ ಮೈದಡವಿಯ ಸೌತಸವ ತಾಳೆದನು ಮಗನೇ. ಯುದ್ಧಕ್ಕೆ ಬೆಳೆದ ಪರಿಗಣಿಸಲು ಬೇಸರಿಸದಿರಬಾರನು ತಾಗ ಕರಿಯೇ ಧರ್ಮ ಪಾಲನ ಮಾತೆಯ ಚರಣಕ್ಕೆ ನಮಿಸುತ್ತಯ ಅಮ್ಮ ಅಮ್ಮ
ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯ. ಯಾಕೆ ಹೀಗೆ? ನಿನಗೆ ಬಂದಂತಹ ಕಷ್ಟವಾದರೂ ಏನು ಎಂಬುದನ್ನು ನಾನು ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ. ನೀನು ಹೇಳಿದೆ ಅಂತಾದರೆ ಅದನ್ನು ನಾನು ಪರಿಹರಿಸುತ್ತೇನೆ ಮಗನೇ. ಅಮ್ಮ, ಹ? ಆ ಕಾರ್ಯ ನನ್ನ ಕೈಯಿಂದ ಆಗಿ ಹೋಯಿತು. ಏನು? ಧರ್ಮ ಪಾಲನೆಗೆ ಬೇಕಾಗಿ ಶ್ರೀಹರಿಯ ಆಜ್ಞೆಯಂತೆ ಹ, ಧರೆಗೆ ಇಳಿದವ ನಾನು. ಹೌದು. ಆದರೆ ಒಬ್ಬಾಗಿ ಹೆಣ್ಣಿನ ಮಾತಿಗೆ ಕಟ್ಟು ಬಿದ್ದು ನಿನ್ನ ಸೇವೆಯಿಂದ ವಂಚಿತನಾಗಿ ಬಿದ್ದೆ ತಾಯಿ. ಮಗನೇ, ಹ್ಮ್. ಕೆಲ ಹೊತ್ತು ನೀನು ಹ. ವಿಲಾಸಿನಿಯ ಮಾತಿಗೆ ಕಟ್ಟು ಬಿದ್ದು ಬಗೆ ಬಗೆಯಾಗಿ ಪರಿತಪಿಸುತ್ತಾ ಇದ್ದೀಯಲ್ವಾ? ಮರುಗದಿರು. ಯಾಕಮ್ಮ? ಕಂದ, ಹ. ಈ ಕ್ಷಣದಲ್ಲಿ ಹ. ನಿನ್ನ ಮುಂದೆ ಕಂಡಂತಹ ವಿಲಾಸಿನಿ ಹ. ಬೇರೆ ಯಾರು ಅಲ್ಲ ಮಗನೇ, ಮತ್ತೆ ನಾನೇ ಆ ವಿಲಾಸಿನಿಯ ರೂಪದಲ್ಲಿ ಬಂದದ್ದು. ಹೌದೇ ತಾಯಿ? ನನ್ನನ್ನು ನೀನು ತಿಳಿದಿಲ್ಲವೇ ಮಗನೇ? ಕಂದ, ಹೀಗೆ ಬರುವುದಕ್ಕೂ ಕಾರಣ ಉಂಟು. ಏನಮ್ಮ ಕಾರಣ? ನಿನ್ನ ಭಕ್ತಿ ಏನು, ಶ್ರದ್ಧೆ ಏನು, ಕರ್ತವ್ಯ ನಿಷ್ಠೆ ಏನು ಎಂಬುದಾಗಿ ಪರೀಕ್ಷೆ ಮಾಡುವುದಕ್ಕಾಗಿ ಇಲ್ಲಿವರೆಗೆ ನಾನು ಈ ರೂಪದಲ್ಲಿ ಬಂದಿದ್ದೇನೆ. ಸರಿ ತಾಯಿ. ನಾನು ಮಾಡಿದಂತಹ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಿದ್ದೀಯ. ಆದ್ದರಿಂದ ಧರ್ಮಪಾಲ, ಇನ್ನು ಮುಂದೆ ನೀನು ನನ್ನ ಈ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲನಾಗಿ ಇಲ್ಲಿರು. ಜೊತೆಗೆ ಧರ್ಮದ ರಕ್ಷಕನು ನೀನಾಗಿರು. ನಿನಗೆ ಶುಭವಾಗಲಿ, ಶುಭವಾಗಲಿ ಮಗನೇ.